ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವಂದನಾ ಮೇಡಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಚೆನ್ನಾಗಿದ್ದ ಮೇಲೆ ನಿಮ್ಮ ಮುಖದಲ್ಲಿ ನಗು ಕಾಣ್ತಾ ಉಂಟು ಅಲ್ಲ? ಓಕೆ, ನಗು ಇದ್ದರ ಮುಖದಲ್ಲಿ ನಗು ಇದ್ರೆ ಚೆನ್ನಾಗಿದೆ ಅಂತ ಲೆಕ್ಕ. ಓ ಹೌದಾ, ನೀವು ಲಾಸ್ಟ್ ಟೈಮ್ ಸೈಲೆಂಟ್ ಇದ್ರಾ? ಓ ಹಾಗಾದ್ರೆ ಚೆನ್ನಾಗಿತ್ತು ಇದು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ? ಸಮೋಸೆ ಮತ್ತೆ ಕರ್ಜಿಕಾಯಿ. ಈ ಕರ್ಜಿಕಾಯಿ ಅದು ಯಾವ ಟೈಮ್ ಕರ್ಜಿಕಾಯಿ ಅಂತ ರವೆ ಹಾಕಿ ಮಾಡ್ತಾರೆ. ಇದು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದು ಅಥವಾ ರವೆ ಮತ್ತೆ ರವೆ ಹಾಕಿ ಮಾಡ್ತಾರಲ್ಲ? ಇಲ್ಲಾದ್ರೆ ಕೆಲವರು ತೆಂಗಿನಕಾಯಿ. ಓಕೆ, ಒಂದು ಕರ್ಜಿಕಾಯಿ, ಸಮೋಸ, ಮೈದಾ ಹಿಟ್ಟು ಮಾಡ್ತಾರಲ್ಲ, ನೀವು ಗೋಧಿ. ಹಾಗಾದ್ರೆ ಇದು ಹೆಲ್ದಿ ಸಮೋಸ ಅಂತ ಹೇಳ್ಬೋದು. ಓಕೆ, ಒಂದು ಸಮೋಸ, ಇನ್ನೊಂದು ಕರ್ಜಿಕಾಯಿ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಸಮೋಸ ಫಸ್ಟ್ ಮಾಡೋದಾ? ಓಕೆ, ಏನೆಲ್ಲ ತಗೊಂಡಿದ್ದೀರಿ ಫಸ್ಟಿಗೆ? ಸಮೋಸೆಗೆ ಇದು ಮೈದಾ ಮತ್ತೆ ಸ್ವಲ್ಪ ಹಾಕಿದ್ದು ಗೋಧಿ ಹಿಟ್ಟು ಹಾಕಿದ್ದು. ನೀವು ಮನೆಯಲ್ಲೇ ರೆಡಿ ಮಾಡಿ ತಂದಿದ್ದೀವಿ. ಗೋಧಿ 1 ಸ್ಪೂನ್ ಹಾಕಿ. ನಾರ್ಮಲ್ ಆಗಿ ಎಲ್ಲದಕ್ಕೆ ಮೈದಾ ಸ್ವಲ್ಪ ಗೋಧಿ ಹಿಟ್ಟು, ಗೋಧಿ ಮತ್ತು 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಇರಲಿ ಅಂತೇಳಿ. ಓಕೆ, ಆಮೇಲೆ ಇದು ಮತ್ತೆ ಆಲೂಗಡ್ಡೆ ಮನೇಲಿ ಮಾಡೋದಲ್ಲ, ಇದು ಬೇಯಿಸ್ಕೊಂಡು ಬಂದಿದ್ದೀನಿ. ಮತ್ತೆ ಇದಕ್ಕೆ ಗರಂ ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ, ಹಾಗಾದರೆ ಫಸ್ಟಿಗೆ ನಿಮಗೆ ಮಿಕ್ಸಿ ಬೇಕಲ್ಲ? ಓಕೆ, ಇದಕ್ಕೆ ಚಕ್ಕೆ ಲವಂಗೆ ಮತ್ತೆ ಶುಂಠಿ ಬೆಳ್ಳುಳ್ಳಿ. ಓಕೆ, ಇದು ಪೇಸ್ಟ್ ಮಾಡ್ಕೊಳ್ಳೋದು. ಮಾಡ್ಕೊಳ್ಬೇಕಾ? ಓಕೆ, ಇಷ್ಟೇ ಸಾಕಾ? ಈಗ ಇಷ್ಟೇ ಸಾಕು. ಬೇರೆ ಏನು ಹಾಕಬೇಕು ಅಂದಿಲ್ಲ? ಸ್ವಲ್ಪ ನೀರು ಹಾಕಬೇಕಾ? ಬೇಡ, ಹಾಗೆ ಹಾಕಬೇಕು. ಹಾಗೆ ತರಿ ಆದ್ರೆ ಸಾಕು. ತರಿ ಆದರೆ ಸಾಕು. ಅಂದರೆ 5 ಸುತ್ತು ಬಂದರೆ ಸಾಕಲ್ಲ? ಓಕೆ, ಸಾಕಾಗದಾ? ಇದಕ್ಕೆ ಒಂಚೂರು ಕಡೆ. ಓಕೆ, ಇದಕ್ಕೆ ಬಾಣಲೆ ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು. ಇದಕ್ಕೆ ಆಕ್ಚುಲಿ ಜೀರಿಗೆ ಹಾಕಲ್ಲ, ನಾನು ಮನೇಲಿ ಮಾಡೋದಲ್ಲ ಸಮೋಸೆ, ಅದಕ್ಕೆ ಜೀರಿಗೆ ಹಾಕ್ತೀನಿ. ನಾರ್ಮಲ್ ಮಾಡಿದ್ರೆ ಜೀರಿಗೆ ಹಾಕಲ್ಲ, ಮಾಮೂಲಾಗಿ ಹೊರಗಡೆ ಮಾಡಿದ್ರೆ ಹಾಕಲ್ಲ. ನಾನು ಮನೇಲಿ ಮಾಡೋದು ಸ್ವಲ್ಪ ಜೀರ್ಣ ಸಹ ಆಗುತ್ತೆ. ಜೀರ್ಣಕ್ಕೆ ಒಳ್ಳೆದಾಗುತ್ತೆ. ಹೌದು, ಜೀರಿಗೆ ಹಾಕಿದ್ರೆ ಒಳ್ಳೇದಲ್ಲ? ಒಳ್ಳೇದೇ. ಸ್ವಲ್ಪ ಜೀರಿಗೆ ಹಾಕೋ. ಸ್ವಲ್ಪ ಜೀರಿಗೆ ಕೆಂಪು ಆದ್ಮೇಲೆ ಆಮೇಲೆ ನಾನು ಕರಿಬೇವು ಸಹ ಹಾಕೋದಿಲ್ಲ, ಆದ್ರೆ ನಾನು ಹೆಲ್ತಿ ಅಂತೇಳಿ ಒಂದು ಸ್ವಲ್ಪ ಹಾಕೋದು. ಓಕೆ, ಮನೇಲಿ ಮಾಡಿದ್ರೆ ಹಾಗೆಲ್ಲ ನಾವು ಮನೇಲಿ ಮಾಡಿದ್ರೆ ಸ್ಪೆಷಲ್ ಜಾಸ್ತಿ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತೇಳಿ. ಔಟ್ ಸೈಡ್ ಆದರೆ ಕರಿಬೇವೆಲ್ಲ ಸಮೋಸಕ್ಕೆ ಸಿಗೋದು ಕಡಿಮೆ. ಮತ್ತೆ ಒಂಚೂರು ಹಸಿಮೆಣಸಿನಕಾಯಿ. ಓಕೆ, ಒಂದು ಅರ್ಧನ ಒಂದು ತಗೊಂಡಿದ್ದೀರಾ? ಅಂದರೆ ಮತ್ತೆ ಖಾರ ಪುಡಿ ಹಾಕ್ಲಿಕ್ಕಿದೆ ಅಲ್ಲ. ಓಕೆ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕೋದು. ಸ್ವಲ್ಪ ಈರುಳ್ಳಿ ಅಲ್ಲ, ಅದನ್ನು 1 ಈರುಳ್ಳಿ ಅಷ್ಟು ಉಂಟು ಅಂತಲ್ಲ? 1 ಈರುಳ್ಳಿ ಎಲ್ಲ ಕರೆಕ್ಟಾಗಿ ಹುರ್ಕೊಳ್ಬೇಕಲ್ಲ? ಈಗ ಕೆಲವರು ಬರೀ ಕ್ಯಾಬೇಜಲ್ಲಿ ಮಾಡ್ತಾರೆ, ಕ್ಯಾಬೇಜ್ ಮಾತ್ರ ಹಾಕ್ತಾರಲ್ಲ? ಹೌದು, ನಾನು ಸ್ವಲ್ಪ ಬೀನ್ಸು, ಕ್ಯಾರೆಟ್, ಬಟಾಣಿ, ಹಸಿ ಬಟಾಣಿ, ತರಕಾರಿಗಳ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬಟಾಣಿ ಕೆಲವು ಕಡೆ ಹಾಕ್ತಾರೆ, ಹಸಿ ಬಟಾಣಿ ಹಾಕ್ತಾರೆ.
ಸ್ವಲ್ಪ ಅರಿಶಿನ ಅಲ್ಲ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬರ್ತದೆ. ಇವಾಗ ತರಕಾರಿಗಳನ್ನು ಹಾಕ್ತಾಯಿದ್ರು. ಕ್ಯಾಬೇಜ್, ಖಾರ ಪುಡಿ ಹಾಕೋದು. ಖಾರದ ಪುಡಿ ಅಂತ ಬಂದಾಗ ನಮ್ಮ ಜೊತೆ ಸ್ಪೆಷಲಾಗಿ ನಾನವ್ರದ್ದು ಒಂಥರ ಹಸಿ ಸ್ಮೆಲ್ ಬರಲ್ಲ, ಸ್ವಲ್ಪ ಹಾಕಿದ್ರೆ ನಾನವರ ಖಾರದ ಪುಡಿ ಸಾಕಾ? ಸ್ವಲ್ಪ ಹಾಕಿ ಸಾಕು. ಮತ್ತು ಬೀನ್ಸು ಮತ್ತು ಎಲ್ಲ ತರಕಾರಿ ಎಲ್ಲ ಹಾಕೋದು. ಓಕೆ. ಕ್ಯಾರೆಟ್ ಮತ್ತು ಕ್ಯಾರೆಟ್, ಬೀನ್ಸು, ಹಸಿ ಬಟಾಣಿ ಮತ್ತು ಕ್ಯಾಬೇಜ್. ಓಕೆ, 4 ಬಗೆಯ ತರಕಾರಿ 4 ಬಗೆ ಹಾಕಿದ್ದು. ಮತ್ತು ಮೇಲೆ ಆಲೂಗಡ್ಡೆ ಬೆಂಡಿಂಗ್ ಅದೊಂಚೂರು ಆಲೂಗಡ್ಡೆ ಹಾಕಿದ್ರಾ? ಆಲೂಗಡ್ಡೆ ಅದಕ್ಕೆ ನೀವು ಬೇಯಿಸಿ ತಂದಿದ್ರಲ್ಲ? ಹೌದು. ಈಗ ನೀರೇನು ಹಾಕಬೇಕು ಅಂತಿಲ್ಲ? ನೀರೇನು ಬೇಡ. ಓಕೆ. ಮತ್ತು ಅದು ಹೇಗೆ ಬೇಯ್ತದೆ ಈಗ ತರಕಾರಿಗಳೆಲ್ಲ? ಈಗ ಫ್ರೈ ಆಗುವ ಬೇಯ್ತದಾ? ಓಕೆ. ಇದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ತೀನಿ ನಾನು. ಓಕೆ. ಹಾಗಾದರೆ ನೀರಿನಂಶ ಇದರಲ್ಲಿ ಬರ್ತದೆ. ಓಕೆ. ಸ್ವಲ್ಪ ಗ್ರೇವಿ ಥರ ಬರ್ತದೆ. ಓಕೆ. ನಾವು ನೀರೇನು ಅದು ಆಪ್ಷನ್, ಅದು ಟೊಮೊಟೊ ನಿಮಗೆ ಬೇಕಿದ್ರೆ ಹಾಕ್ಕೋಬಹುದು. ಇಲ್ಲಾಂದ್ರೆ ಚಿಕ್ಕದಾಗಿ ಕಟ್ ಮಾಡಿದ್ರೆ ತರಕಾರಿ ಹೀಗೆ ಫ್ರೈ ಮಾಡಿದ್ದು ಕೂಡ ಬೇಯ್ತದಲ್ಲ? ಈಗ ಪಲ್ಯ ಎಲ್ಲ ಮಾಡುವಾಗ ಕೆಲವರು ಲಿಂಬೆನ ಹಾಕ್ಕೊಳ್ತಾರೆ, ನಾನು ಟೊಮೊಟೊ ಹಾಕ್ತೀನಿ. ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಲವಂಗ ಹಾಕಿದೀವಿ, ಆದ್ರೆ ಕೆಲವರು ಇಷ್ಟಪಟ್ಟು ಗರಂ ಮಸಾಲೆ ಎಲ್ಲ ಹಾಕೋಬಹುದು, ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ಜೀರಿಗೆ, ಧನಿಯಾ ಪೌಡರ್ ಎಲ್ಲ ಹಾಕಬೇಕು. ಜೀರಿಗೆ ಆಲ್ರೆಡಿ ಹಾಕಿದ್ದೀರಾ? ಜೀರಿಗೆ ಹಾಕಿದ್ದೀನಿ ಅದಕ್ಕೆ ನಾನು. ಗರಂ ಮಸಾಲೆ ಆಪ್ಷನ್. ಗರಂ ಮಸಾಲೆ ಬೇಕಿದ್ರೆ ಪರಿಮಳಕ್ಕೆ ಹಾಕೋಬಹುದು. ನಾನು ಚಕ್ಕೆ ಲವಂಗ ಸಹ ಹಾಕಿದ್ದೀನಿ. ಟೊಮೆಟೊ ಹಾಕಿದ ಕಾರಣ 1 ನಿಮಿಷ ಮುಚ್ಚಿಡೋಣ. ಓಕೆ. ಟೊಮೆಟೊ ಹಾಕಿದ ಕಾರಣ ಸ್ವಲ್ಪ ನೀರು ಕೂಡ ಬಂತಲ್ಲ? ಓಕೆ. ಇದೊಂದು 2 ನಿಮಿಷ. ಇದು 2 ನಿಮಿಷ ಕ್ಲೋಸ್ ಮಾಡಿ ಲೈಟಾಗಿ ಬೆಂಕಿ ಇರಲಿಲ್ಲ? ಓಕೆ. ಎಸ್ ಮ್ಯಾಮ್. ಈಗ ಇದು ಬಿಸಿ ಆಗುವಾಗ ಏನಾದರೂ ಬೇರೆ ರೆಡಿ ಮಾಡ್ಲಿಕ್ಕೆ ಉಂಟಾ? ಇನ್ನೇನಿಲ್ಲ ಸರ್, ಇದೊಂಚೂರು ಸ್ಮ್ಯಾಶ್ ಮಾಡಿ ಹಾಕೋದು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಇದೊಂಚೂರು ಇದಕ್ಕೆ ಹಾಕೋಣ. ಓಕೆ. ಇದು ಆಲ್ರೆಡಿ ಆಗ ನಾವು ಮಿಕ್ಸ್ ಮಾಡಿದ್ವಲ್ಲ? ಮಿಕ್ಸ್ ಮಾಡಿದ್ವಿ. ಇದೊಂಚೂರು ಹಾಕಿ ಇದು ಹಸಿ ಸ್ಮೆಲ್ ಹೋಗ್ಲಿಕ್ಕೆ ಹಾಕೋದಲ್ಲ? ಓಕೆ. ಆಲ್ಮೋಸ್ಟ್ ನಮ್ಮದು ಮಸಾಲೆ ರೆಡಿ ಆಗಿ ಉಂಟಲ್ಲ? ಆಗಲೇ ಪರಿಮಳ ಎಲ್ಲ ಬರ್ತಾ ಉಂಟು ನೋಡಿ. ಹೌದು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಪರಿಮಳ ಹಾಕಿದ್ದು ಸ್ವಲ್ಪ ಪರಿಮಳ ಬರ್ತಾ ಉಂಟು. ಓಕೆ. ಆಲ್ಮೋಸ್ಟ್ ಇದು ರೆಡಿಯಾ? ಇದಾಯಿತು. ಈಗ ಆಲೂಗಡ್ಡೆ ಬೇಯಿಸಿ ತಂದದ್ದು. ಓಕೆ. ಇದು ಸ್ಮ್ಯಾಶ್ ಮಾಡಲ್ಲ, ಇದು ಸ್ವಲ್ಪ ಹೀಗೆ ಬೇಯಲಿಲ್ಲ? ಬೇಯ್ತಾ ಇರ್ತದೆ ಅಷ್ಟು ತನಕ. ಓಕೆ. ಬೇಯಿಸಿ ತಂದಿಟ್ಟ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೋದಲ್ಲ? ಓಕೆ. ಓಕೆ. ಈಗ ನಾವು ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆನ ಹಾಕೊಳ್ಳೋದಲ್ಲ? ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದೆ ಹಾಕ್ಕೋಬೇಕು. ಓಕೆ. ಈಗೆಲ್ಲ ಮಿಕ್ಸ್ ಮಾಡೋದು. ಈಗ ಆಫ್ ಮಾಡೋದಾ? ಆಫ್ ಮಾಡೋದು. ಆಲ್ಮೋಸ್ಟ್ ನಮ್ಮದು ಆಲೂಗಡ್ಡೆ ತರಕಾರಿ ಎಲ್ಲ ಮಿಕ್ಸ್ ರೆಡಿಯಾಗಿದೆ. ಓಕೆ. ಈಗ ಒಂದು 5 ನಿಮಿಷ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಸಮೋಸೆ ಮಾಡಬೇಕಲ್ಲ? ಇದಕ್ಕೆ ಮಸಾಲೆ ರೆಡಿಯಾಗಿದೆ. ಮಸಾಲ ರೆಡಿ ಅಲ್ಲ? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಓಕೆ. ರೆಡಿಯಲ್ಲ? ಈಗ ರೆಡಿಯಾಗಿದೆ. ಓಕೆ. ಇದು ಮನೇಲಿ ಮಾಡೋದು ಅಂತೇಳಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ನಾವು ಹಾಕ್ಕೊಳ್ಳೋದು. ಹೌದು, ಮನೇಲಿ ಮಾಡಿದರೆ ಗಮ್ಮತ್ ಮಾಡ್ತಾರೆ. ಅದು ಹೊರಗಡೆ ಇದಾದರೆ ಒಂದು 4-5 ತಿನ್ಬೋದು. ಹೊರಗಡೆ ಆದರೆ ಒಂದು ತಿಂದ ತಕ್ಷಣ ಬೇಡ ಅಂತ ಅದರಲ್ಲಿ ಏನು ಇರುವುದಿಲ್ಲ, ಖಾಲಿ ಕ್ಯಾಬೇಜ್ ಮಾತ್ರ ಇರುತ್ತೆ. ಹೌದು. ಓಕೆ. ಇದಂತೂ ರೆಡಿಯಾಗಿದೆ. ಈಗ ತಣ್ಣಗೆ ಆಗೋ ತನಕ ನಾವು ಆಯಿಲನ್ನು ಬಿಸಿ ಇಡಬೇಕಲ್ಲ ಹಾಗಾದರೆ? ಓಕೆ. ಫಸ್ಟಿಗೆ ಒಲೆ ಉರಿಸಬೇಕು. ಓಕೆ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಈಗ ನಾವು ಆಯಿಲ್ ಇಟ್ಟಿದ್ವಿ ಬಿಸಿ ಎಣ್ಣೆ. ಇದು ಸ್ವಲ್ಪ ಉಂಡೆ ಮಾಡ್ಕೊಳ್ಳೋದ್ರಿಂದ. ಓಕೆ. ಎಲ್ಲವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ? ಈಗ ಪೂರಿ ಲಟ್ಸ್ಕೊಳ್ಳೋದು. ಈಗ ಆಯಿಲ್ ಅಂತೂ ಬೆಚ್ಚಾಕೊಂಟು ಸೇಮ್ ನಾರ್ಮಲ್ ನಾವು ಹೇಗೆ ಪೂರಿ ಮಾಡ್ತೇವೆ ಅದೇ ಥರ ಅಲ್ಲ? ಅದೇ ಥರ ಪೂರಿ ಮಾಡ್ಕೊಳ್ಳೋದು. ನಾರ್ಮಲ್ ಆಗಿ ಎಲ್ಲರೂ ಮೈದಾದಲ್ಲಿ ಮಾಡ್ತಾರೆ. ನಾನು ಹೆಚ್ಚು ಮೈದಾ ಎಲ್ಲ ಬಳಸಲಿಲ್ಲ, ಗೋಧಿ ಮಾಡ್ತಿದ್ರಲ್ಲ? ಗೋಧಿ ಹಿಟ್ಟಲ್ಲಿ. ಆರೋಗ್ಯಕ್ಕೆ ಮನೇಲಿ ನೆಂಟರೆಲ್ಲ ಬಂದಾಗ ಒಂಥರ ಸ್ಪೆಷಲ್ ಆಗಿರ್ತದೆ.
ಹೌದು. ಮನೇಲಿ ಎಷ್ಟು ಜನ? ಮನೇಲಿ ಮಕ್ಕಳೆಲ್ಲ ಹೊರಗಡೆ ಜಾಬ್ ಮಾಡ್ತಾರೆ. ಜಾಬ್ ಮಾಡ್ತಾ ಇದ್ದೀರಾ? 3 ಜನ ಸಹ ಗಂಡು ಮಕ್ಕಳು ಜಾಬ್ ಮಾಡ್ತಾರೆ. ನಾನು ನನ್ನ ಹಸ್ಬೆಂಡ್ ಎಲ್ಲ ಹಾಗೆ ಮಕ್ಕಳು ಬಂದಾಗ ಮಾಡ್ತೀನಿ. ಇದಾಯಿತು. ಈಗ ಇದಕ್ಕೆ ಬೈಂಡಿಂಗ್ಗೆ ನಾನು ಸ್ವಲ್ಪ ನೀರು ಹಚ್ತೀನಿ, ಅಂದರೆ ಇದು ಬಿಟ್ಕೊಡೋದಿಲ್ಲ ಸೈಡಿಗೆ, ಇಲ್ಲಾಂದರೆ ಎಣ್ಣೆ ಇರಲಿ ಬಿಟ್ಕೊಳ್ತದಲ್ಲ, ಇದು ಸ್ವಲ್ಪ ನೀರು ಹಚ್ಕೊಂಡ್ರೆ ಅದು ಅಂಟೋದಿಲ್ಲ ಅಂತೇಳಿ ಇದು ಹೀಗೆ ಅಂಟಿ ನೋಡಿ, ಹೀಗೆ ಮಾಡೋದು. ಹೀಗೆ ಮಾಡುವಾಗ ಅದು ಬಿಟ್ಕೊಡೋದಿಲ್ಲ ನೀರು ಹಚ್ಚಿದ್ರೆ. ಶೇಪ್ ಕೂಡ ಕರೆಕ್ಟ್ ಆಗಿ ಬಂತಲ್ಲ? ಸಹ ಹೀಗೆ ಬಂತು. ಇದು ಈ ಥರ ಶೇಪ್ ಕಟ್ ಮಾಡಿ ಸಹ ಮಾಡ್ತಾರೆ. ನನಗೆ ಇದು ಈಸಿ ಮೆಥಡ್ ಅಂತೇಳಿ ನಾನು ಹೀಗೆ ಮಾಡೋದು. ಇಲ್ಲಾಂದ್ರೆ ನಾವು ಏನು ಯಾವುದು ಗೋಧಿ ಹಿಟ್ಟು ಹಾಕಿದ್ರಲ್ಲ, ಹೌದು, ಅದರ ಸ್ವಲ್ಪ ಬೇಕಾದ್ರೆ ಮಾಡ್ಕೊಳ್ಬೋದಲ್ಲ. ಇದು ನೋಡಿ, ಇದು ಬಿಟ್ಕೊಡೋದಿಲ್ಲ, ಇಲ್ಲಾಂದ್ರೆ ಆಯಿಲ್ಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ. ಇದೊಂಥರ ಹಾಗೆಲ್ಲ ತರಕಾರಿಗಳೆಲ್ಲ ಬೇರೆ ಬೇರೆ ಆಗ್ತದೆ ಬಿಟ್ಕೊಂಡ್ರೆಲ್ಲ. ಆಯಿಲ್ ಅಂತೂ ಬಿಸಿ ಆಗಿದೆ, ರೆಡಿ ಆಗಿದೆ. ಈಗ ಸಿಮ್ಮಲ್ಲಿ ಇಟ್ಟಿದ್ದೀರಾ? ಇಟ್ಟಿದ್ದೀನಿ. ಒಂದೊಂದೇ ಹಾಕಿ ಈಗ ಆಯಿಲಿಗೆ ಬಿಡಬೇಕಲ್ಲ, ಎಲ್ಲವನ್ನು ಒಟ್ಟಿಗೆ ಹಾಕೊಳ್ಬೋದಲ್ಲ. ಆಯಿಲಿಗೆ ಹಾಕುವಾಗ ಸ್ವಲ್ಪ ಜಾಗ್ರತೆ ಬೇಕಲ್ಲ. ನೋಡಿ, ಈಗ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ನೀಟಾಗಿ ಬರ್ತದೆ. ಅದೇ ನಾವು ನೀರಿನಲ್ಲಿ ಅದ್ದಿ ಮಾಡಿದಾಗ ಸ್ವಲ್ಪ ನೋಡಿ ಸೇಮ್ ಹೇಗೆ ನಾವು ಔಟ್ಸೈಡ್ ತಿಂತೇವೆ ಅದೇ ಥರ ಬಂದಿದೆ, ಅದೇ ಥರ ಬರ್ತದೆ ನೋಡಲಿಕ್ಕೆ. ಈಗ ಸತ್ತಿಗೆ ಸರ್ ರೆಡಿಯಾ? ಅಷ್ಟು ಬೇಗ ರೆಡಿ ಆಯಿತು. ಜಾಸ್ತಿ ಬೇಯಬೇಕು ಅಂತಿಲ್ವಾ? ಬೇಡ, ತುಂಬ ಕೆಂಪು ಏನು ಬೇಡ, ತುಂಬ ಬೇಕು ಅಂತಿಲ್ಲಲ್ಲ, ಸಾಕಾಗುತ್ತಾ? ಸಾಕು. ಓಕೆ. ಆ್ಯಕ್ಚುಲಿ ಅದೇ ತರಕಾರಿಗಳೆಲ್ಲ ಆಲ್ರೆಡಿ ಬೇಯಿಸಿ ಕಾರಣ ಜಾಸ್ತಿ ಬೇಯಬೇಕು ಅಂತ. ಜಾಸ್ತಿ ಏನು ಬೇಡ. ಓಕೆ, ಮೇಲ್ಗಡೆ ಸ್ವಲ್ಪ ಬ್ರೌನ್ ಬಂದರೆ ಸಾಕಲ್ಲ? ಆಫ್ ಮಾಡಿ. ಹಾಕೋದಾ? ಓಕೆ, ಸಮೋಸ ಅಂತೂ ಆಲ್ಮೋಸ್ಟ್ ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಬಿಸಿ ಬಿಸಿ ಸಮೋಸ ರೆಡಿ ಆಗಿದೆ. ಬಿಸಿ ಬಿಸಿಯಾದಂತಹ ಸಮೋಸ ರೆಡಿ ಅಲ್ಲ? ಗೋಧಿ ಹಿಟ್ಟಿನ ಸಮೋಸ. ಓಕೆ, ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಟೇಸ್ಟ್ ನೋಡಲಾಗಿದೆ. ಓಕೆ, ಒಂದರ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿಯಾಗಿ ಸಮೋಸ ರೆಡಿ ಮಾಡಿಕೊಡಿದ್ರೆ ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ. ಸಮೋಸ ತಯಾರಿಸುವ ವಿಧಾನ. ಮೊದಲು ಗೋಧಿ ಹಿಟ್ಟಿಗೆ 2 ಚಮಚದಷ್ಟು ಮೈದಾ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಹಸಿಮೆಣಸು, ಈರುಳ್ಳಿ, ಅರಶಿನ ಪುಡಿ, ಮೆಣಸಿನ ಪುಡಿ, ಬೀನ್ಸ್, ಕ್ಯಾರೆಟ್, ಹಸಿ ಬಟಾಣಿ ಹಾಗೂ ಕ್ಯಾಬೇಜ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಿಶ್ರಣ ಹಾಕಿ ಹುರಿದು ಬೇಯಿಸಿ. ತರಕಾರಿ ಸಂಪೂರ್ಣ ಬೆಂದ ನಂತರ ಬೇಯಿಸಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಹಿಟ್ಟನ್ನು ಚಿಕ್ಕದಾಗಿ ಲಟಿಸಿ ಹೂರ್ಣವನ್ನ ತುಂಬಿ ಮಡಚಿಕೊಳ್ಳಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸಮೋಸ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಓಕೆ, ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಸಮೋಸ ರೆಡಿ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಸ್ಟೋರ್, 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆ ವಿದ್ಯಾ ಕಾಫಿ. ಓಕೆ, ಒಂದನ್ನು ಮ್ಯಾಮ್ ಸಾಕಾಗಿರುವಂತಹ ಸಮೋಸ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಅದೇ ಥರದ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳೋ. ಎಸ್ ಮ್ಯಾಮ್, ಇವಾಗ ಕರ್ಜಿಕಾಯಿ ಮಾಡ್ತಿದ್ದೀರಲ್ಲ? ರವೆ ಮತ್ತೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ, ಓಕೆ, ಕಡಲೆ ಹಾಕಿದ್ದೀನಿ, ಮತ್ತೆ ತೆಂಗಿನಕಾಯಿ ತುರಿ, ಒಣ ಕೊಬ್ಬರಿ ಮತ್ತೆ ಯಾಲಕ್ಕಿ. ಇದು ಕರ್ಜಿಕಾಯಿ ಒಳಗೆ ಹಾಕ್ಲಿಕ್ಕಲ್ಲ? ಒಳಗೆ ಹಾಕಿ ನೀವು ಅಷ್ಟನ್ನು ಮನೆಯಲ್ಲೇ ರೆಡಿ ಮಾಡಿ ತಂದಿದ್ದೀವಿ. ಇಲ್ಲಿ ಕೆಲಸವೇ ಬೇಡ ಅಂತ. ಇದು ಮನೇಲಿ ಇಟ್ಕೊಂಡ್ರೆ ಅಲ್ಲ, ಇದು ರೆಡಿ ಇಟ್ಕೊಂಡ್ರೆ ನೀವು ದಿಢೀರ್ ಅಂತೇಳಿ ಯಾವಾಗಾದ್ರೂ ಗೆಸ್ಟ್ ಬಂದಾಗ ಮತ್ತೆ ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೋಬಹುದು. ಈಗ
ಒಂದು ಭರಣಿಯಲ್ಲಿ ಹಾಕಿ ಇಟ್ಟರೆ ಏನಾಗಲ್ಲ ಅದು? ಏನು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಏನಾಗೋದಿಲ್ಲ. ಹೀಗೆ ಮಿಕ್ಸ್ ಮಾಡಿ ರವೆ ಸ್ವಲ್ಪ ಹುರಿಬೇಕು ಮಾತ್ರ. ಹುರಿದು ಈ ತರ ಉಪ್ಪು ಅಥವಾ ಎಣ್ಣೆ ಏನಾದರೂ ಹಾಕಿ ಹುರಿಬೇಕು. ಓಕೆ, ಹಾಗಾದ್ರೆ ನೀವು ಇದು ಮನೆಯಲ್ಲಿ ರೆಡಿ ಮಾಡಿ ಉಂಟು? ರೆಡಿ ಮಾಡಿ ತಂದಿದ್ದೀವಿ. ಮತ್ತೆ ಅದು ಯಾವ್ದು ತಗೊಂಡಿದ್ದೀರಾ? ಇದು ಸ್ವಲ್ಪ ಹಿಟ್ಟು, ಅದೇ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ರೆಡಿ ಮಾಡಿ ಇಟ್ಟೆ. ಸ್ವಲ್ಪ ಸ್ಪೂನ್ ಅಥವಾ ಆಯಿಲ್ ಅಥವಾ ತುಪ್ಪ ಹಾಕೋದು ಇದಕ್ಕೆ. ಆಯಿಲ್ ಅಥವಾ ತುಪ್ಪ ಹಾಕಿ ಇಲ್ಲಿ ರೆಡಿ ಇಟ್ಕೊಳ್ಳೋದು. ಓಕೆ, ಕರ್ಜಿಕಾಯಿ ಯಾವಾಗಲೂ ಇದಲ್ಲೇ ಗೋಧಿ ಹಿಟ್ಟಲ್ಲೇ ಮಾಡೋದಾ? ಮೈದಾದಲ್ಲಿ ಸಹ ಮಾಡ್ತಾರೆ, ನಾವು ಹೆಲ್ತಿ ಈಗೆಲ್ಲ ಯೂಸ್ ಮಾಡೋದಿಲ್ಲ ಅಂತೇಳಿ ಗೋಧಿ ಹಿಟ್ಟಲ್ಲಿ ನಾವು ಗೋಧಿನೇ ಜಾಸ್ತಿ ಯೂಸ್ ಮಾಡೋದು, ಗೋಧಿ ಹಿಟ್ಟು. ಸೇಮ್ ನಾವು ಯಾವ ರೀತಿ ಸಮೋಸಕ್ಕೆ ಮಾಡಿದ್ವಿ ಅದೇ ರೀತಿ. ಆ ಥರ ನಾವು ಏನು ರವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಭರಣಿಯಲ್ಲಿ ಇದ್ರೆ ಇದು ಒಂದು ತಿಂಗಳಾದ್ರೂ ಏನಾಗೋದಿಲ್ಲ. ಈ ಥರ ಪೂರಿ ಒಂದು ಮಾಡೋದಷ್ಟೇ. ಅದೇ ಈಗ ಸ್ವಲ್ಪ ಜಾಸ್ತಿ ಲಟ್ಟಿಸ್ಬೇಕಲ್ಲ, ಚಪಾತಿ ಥರ. ನಿಮಗೆ ಚಿಕ್ಕದು ಬೇಕಾದರೆ ಮಾಡ್ಕೋಬೋದು. ಕರ್ಜಿಕಾಯಿಗೆಲ್ಲ ಇದು ಬರುತ್ತೆ ನೋಡಿ, ಒಂದು ಅದರ ಅಚ್ಚು ಥರ ಬರುತ್ತೆ. ನೀವು ಆ ಥರ ಇದೆ ಸರ್, ಅಚ್ಚು ಸರಿ ಇದೆ. ನನಗೆ ಮಾಡೋಕ್ಕೆ ಇಷ್ಟ. ನನಗೆ ಅಚ್ಚುಕ್ಕಿಂತ ಈ ಥರನೇ ಮಾಡಿ, ಈ ಥರ ಮಾಡೋಕ್ಕೆ ಇಷ್ಟ. ಅಚ್ಚು ಬೇಗ ಆಗ್ತದೆ, ಬಟ್ ಅದೇ ಸೈಡಿಗೆ. ಆದರೆ ಇದು ಹಳೆ ಕಾಲದವರೆಲ್ಲ ಫೋಲ್ಡ್ ಮಾಡಿ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅಭ್ಯಾಸಬಲ್ಲ. ಓಕೆ, ಆಲ್ಮೋಸ್ಟ್ ನಮ್ಮದು ಲಟ್ಟಿಸುವಂಥ ಕಾರ್ಯ ಆಯ್ತಲ್ಲ ನೋಡಿ. ಈ ಥರ ಲಟ್ಸ್ಕೋಬೇಕು. ಆಯಿಲ್ ಬೆಚ್ಚ ಇಡಬೇಕಾ? ಆಯಿಲ್ ಇಟ್ಟು. ಓಕೆ, ನಾನು ಇದು ರೆಡಿ ಮಾಡೋ ತನಕ ಆಯಿಲ್ ಸ್ವಲ್ಪ ಬಿಸಿ ಆಗುತ್ತೆ. ಒಲೆ ಉಡಿಸ್ಬೇಕು. ಆ್ಯಕ್ಚುಲಿ ಯಾವಾಗ ಸಮೋಸ ಮಾಡಿದ ಆಯಿಲನ್ನೇ ಬಳಸ್ತೇವಲ್ಲ, ಆಗುತ್ತಲ್ಲ ಅದೇ. ಆಯಿಲ್ ಬಿಸಿ ಆಗೋ ತನಕ ಇದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿ ಇಟ್ಕೊತೀರಾ? ಓಕೆ, ಇದಕ್ಕೆ ರವೆ, ಕಡಲೆ, ಶೇಂಗಾ ಎಲ್ಲ ಹಾಕಿದ್ದು. ದ್ರಾಕ್ಷಿ ಕೂಡ ಹಾಕಿದ್ರಲ್ಲ? ದ್ರಾಕ್ಷಿ ಹಾಕಿದ್ದೀನಿ. ನೀವು ಎಂತ ಬೇಕಾದ್ರೆ ಹಾಕೋಬಹುದು. ಹುರಿಕಡಲೆ ಕೂಡ ಹುರಿಕಡಲೆ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಸಹ ಹಾಕ್ಬೋದು. ಹೀಗೆ ಡ್ರೈ ಫ್ರೂಟ್ಸ್ ಸಹ ಮಾಡ್ಬೋದು. ಇದನ್ನ ನೋಡಿ, ಹೀಗೆ ಅದು ನಿಜವಾಗಿ ಹೀಗೇನೂ ಹಾಕ್ಬೋದು. ನಾವು ಅಚ್ಚಲ್ಲಿ ಮಾಡಿದರೆ ಅದು ಸ್ವಲ್ಪ ನೋಡಿ ಸೈಡಿಗೆಲ್ಲ ಇದಾಗ್ತದಲ್ಲ. ನೋಡಿ, ನಮ್ಮ ಅಮ್ಮ ಅವರೆಲ್ಲ ಹೀಗೆ ಫೋಲ್ಡ್ ಮಾಡಿ ಮಾಡೋದಿತ್ತು ಆಗ ಕರ್ಜಿಕಾಯಿ ಆದರೆ. ನಿಜವಾಗಿ ಹೀಗೆ ಫೋಲ್ಡ್ ಮಾಡಿದ್ರು, ಚೆನ್ನಾಗಿ ಫೋಲ್ಡ್ ಮಾಡಿದ್ರು. ಅಭ್ಯಾಸ ಬಲ ನೋಡಿ ಅಲ್ಲ. ಹೌದು. ಓಕೆ, ಇದು ನೋಡಿ ಪಕ್ಕ ನೀಟಾಗಿ ಬಂದಿದೆ ನೋಡಿ. ಇದು ಸ್ಪೂನ್ ತಿರುಗಿಸೋದಿದೆ ಮನೇಲಿ, ಆದರೆ ಇದು ನೋಡೋಕ್ಕೆ ಸಹ ಚೆನ್ನಾಗಿರುತ್ತೆ. ಮತ್ತೆ ಫೋಲ್ಡಿಂಗ್ ಎಲ್ಲ ಇದು ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರು, ಈ ಥರ ಮಾಡ್ತಿದ್ರು. ನೀವು ಎಷ್ಟು ಒಂದು ಸೆಕೆಂಡಲ್ಲಿ ನೋಡಿ ಅದನ್ನೆಲ್ಲ ಹಾಗೆ ಅದರ ಸೈಡಿಗೆ ಫಿಲ್ಅಪ್ ಮಾಡ್ತೀರಲ್ಲ. ಹೌದು. ಈಗ ಮಾಡಿದರೆ ಅದಕ್ಕೆ ನೀರೇನು ಹಾಕಬೇಕು ಅಂತಿಲ್ಲ, ಏನಿಲ್ಲ. ಅದು ಒಣಗಿದ್ರೆ ಮಾತ್ರ ಒಂಚೂರು ಬೈಂಡಿಂಗ್ ಮಾಡ್ಕೊಳ್ಳೋದು. ಈಗ ಇನ್ನೂ ಚೆನ್ನಾಗಿದೆ ನೋಡಿ. ಈಗ ಪೂರಿ ಸ್ವಲ್ಪ ಇದಾದ್ಮೇಲೆ ತಣ್ಣಗಾದರೆ ಒಂಚೂರು ನೀರಲ್ಲಿ ಅಡಿಸ್ಕೋಬೇಕು, ಅಂದರೆ ಎಣ್ಣೆ ಬಿಟ್ಕೋಬಾರ್ದು ಅಂತೇಳಿ. ಆಮೇಲೆ ಈಗ ನೀವೀಗ ತಿರುಗಿಸಿದ್ರುಂಟಲ್ಲ ಫುಲ್ಲು ಫಿಲ್ಅಪ್ ಆಗುತ್ತೆ ನೋಡಿ. ಈಗ ಒಂದೊಂದಾಗಿ ಕರೆಕ್ಟಾಗಿ ಬಂದಿವಲ್ಲ. ಆ್ಯಕ್ಚುಲಿ ನೀವು ಫೋಲ್ಡ್ ಮಾಡೋದಿದ್ರೆ ಉಂಟಲ್ಲ ಅದು ಪಕ್ಕ ಅದು ಹೊರಗಡೆ ಬರ್ತಿತ್ತಲ್ಲ. ಇಲ್ಲ ಇಲ್ಲ, ಅದು ಸಹ ಆಗೋದಿಲ್ಲ, ಬರೋದಿಲ್ಲ. ಮತ್ತೊಂದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಬೇಗ ಆಗಬೇಕಾದ್ರೆ ಸ್ಪೂನಲ್ಲಿ ಮಾಡ್ತಾರೆ. ನಮಗೆ ಸ್ವಲ್ಪ ಪೇಷನ್ಸ್ ಇದ್ರೆ ಈ ಥರ ಫೋಲ್ಡ್ ಮಾಡಿ ಚೆನ್ನಾಗಿ ಕಾಣಬೇಕಾದ್ರೆ. ಅಲ್ಲ, ಆ್ಯಕ್ಚುಲಿ ನಾವು ನಾರ್ಮಲ್ ಅದರ ಕರ್ಜಿಕಾಯಿ ಮಾಡುವ ಇದನ್ನು ತಗೊಂಡು ಮಾಡೋದಕ್ಕಿಂತ ಈ ಥರ ಫೋಲ್ಡ್ ಮಾಡೋದೇ ಈಸಿ ಅಂತ ಕಾಣುತ್ತೆ. ಈಗ ಅಭ್ಯಾಸ ಇದ್ರೆ ನಮಗಿದೆ, ಅಭ್ಯಾಸ ಆಗಿದೆ. ಹೌದು, ಈಗ ಆಗಿದೆ, ತೆಗೆಯೋ ಆಗಿದೆ. ಆಲ್ಮೋಸ್ಟ್ ರೆಡಿಯಾ? ಆಫ್ ಮಾಡ್ದಾ? ಆಫ್ ಮಾಡಿ. ಓಕೆ, ಈಗ ರೆಡಿ ಅಲ್ಲ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿಯಲ್ಲ. ಈಗ ಸರ್ವ್ ಮಾಡಿ ತಿನ್ನೋದೊಂದೇ ಬಾಕಿಯಲ್ಲ. ದಿಢೀರ್ ಕರ್ಜಿಕಾಯಿ ರೆಡಿ ಆಗಿದೆ. ದಿಢೀರ್ ಕರ್ಜಿಕಾಯಿ ರೆಡಿ ಅಲ್ಲ. ದಿಢೀರ್ ಅಂತಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ನೀವು ಮನೆಯಲ್ಲೆಲ್ಲ ರೆಡಿ ಮಾಡಿ ತಂದ್ಕೊಂಡು ಇಲ್ಲಿ ದಿಢೀರ್ ಆಗಿದೆ. ಓಕೆ, ಚೆನ್ನಾಗಿ ಕಾಣ್ತುಂಟು. ಕರ್ಜಿಕಾಯಿ ನಾರ್ಮಲ್ ಆಗಿ ನಾವು ತಿನ್ನುವಾಗ ಅದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ತಾರೆ. ನೀವು ಈಗ ರವೆ ಎಲ್ಲ ಹಾಕಿ ಮಾಡಿದ್ರಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಒಂದರ ಮ್ಯಾಮ್ ಸಾಕಾಗಿರುವಂತಹ ಕರ್ಜಿಕಾಯಿ ಅಂತೂ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಕರ್ಜಿಕಾಯಿ ತಯಾರಿಸುವ ವಿಧಾನ.
ಮೊದಲು ಹುರಿದ ರವೆಗೆ ಶೇಂಗಾ ಬೀಜ, ಕಡಲೆ, ಒಣ ಕೊಬ್ಬರಿ ತುರಿ, ಸಕ್ಕರೆ, ಏಲಕ್ಕಿಯನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಗೋಧಿ ಅಂಟನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ತುಂಬಿ ಮಡಚಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ತಯಾರ್ ಬಿಸಿ ಬಿಸಿಯಾದ ಕರ್ಜಿಕಾಯಿ. ಅಡುಗೆ ಅಂತೂ ರೆಡಿಯಾಗಿದೆ. ಎರಡು ಡಿಶ್ ಕೂಡ ಚೆನ್ನಾಗೇ ಇರುವಂಥದ್ದು. ಯಾವ್ದು ನೋಡೋ ಫಸ್ಟ್ ಈ ಟೇಸ್ಟ್? ಸಮೋಸ ನೋಡೋಲ್ಲ? ಓಕೆ, ಹೀಗೆ ತಕ್ಕೊಂಡು ಈಗ ನಾವು ಕಟ್ ಮಾಡಿ ಸಾಸ್ ಹೀಗೆ ಡಿಪ್ ಮಾಡಿ ತಗೊಳ್ಬೇಕಲ್ಲ. ತಗೊಳ್ಳಿ, ಟೇಸ್ಟ್ ನೋಡಿ. ಇದೊಂದು ಗಮದಾಗಿದೆ. ಸಾಸ್ ಜೊತೆ ಪಕ್ಕ ಮ್ಯಾಚಿಂಗ್ ಆಗ್ತದೆ. ಹೇಗಾಗಿದೆ? ಒಳ್ಳೆ ಆಗಿದೆಯಲ್ಲ? ಚೆನ್ನಾಗಿದೆ. ನೀವು ಮಸಾಲೆ ಎಲ್ಲ ತರಕಾರಿಗಳ ಮಿಕ್ಸ್ ಮಾಡಿದ್ದು ಕೂಡ ಇನ್ನೂ ಚೆನ್ನಾಗಿ ಬರ್ತುಂಟು. ಈಗ ನಾವು ಸ್ಪೆಷಲ್ ಆದಂತಹ ಕರ್ಜಿಕಾಯಿ ಟೇಸ್ಟ್ ಮಾಡ್ತಿದ್ದೀವಲ್ಲ, ಬಿಸಿ ಬಿಸಿ ಇರ್ಬೋದಲ್ಲ? ಅದು ಬೇಳೆ ಎಲ್ಲ ಬೇಯಿಸಿ ಟೈಮ್ ಆಗುತ್ತಲ್ಲ, ಇದಾದರೆ ನಾವು ರೆಡಿ ಮಾಡ್ಕೊಂಡು ಗಮ್ಮದುಂಟು ಮ್ಯಾಮ್. ಸರ್ ನೀವು ಕೂಡ ಇದೆಲ್ಲ ನಾವು ಹಬ್ಬದ ಟೈಮಿಗೆಲ್ಲ ಟೈಮಲ್ಲೆಲ್ಲ ಮಾಡಿದರೆ ಗಮ್ಮದು ಖಾಲಿ ಮಾಡ್ಬೋದು. ಈ ಥರ ಎಲ್ಲ ಜಾಸ್ತಿ ಮಾಡಿಟ್ರೆ ಸಂಜೆ ಟೈಮಲ್ಲೆಲ್ಲ ಎಕ್ಸ್ಟ್ರಾ ಟೈಮ್ ಫ್ರೀ ಇದ್ದಾಗಲ್ಲ ಒಂದೊಂದು ತಿನ್ನೋದು ಗೊತ್ತೇ ಆಗಲಿಲ್ಲ. ಓಕೆ, ಎರಡು ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ ಮ್ಯಾಮ್. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತಾ? ಓಕೆ, ನಮಗೆ ಕೂಡ ಖುಷಿ. ಅಂದರೆ ಈ ಥರ ಸ್ಪೆಷಲಾಗಿ ನೀವು ಮಾಡಿದರೆ ಅಡುಗೆ ಕೂಡ ವೀಕ್ಷಕರಿಗೆ ಕೂಡ ಗೊತ್ತಾದಾಗ ಆಗ್ತದೆ. ಅದೇ ಕರ್ಜಿಕಾಯಿ ನೀವೆಲ್ಲ ಏನು ರೌಂಡ್ ಮಾಡಿ ಅದನ್ನು ಫಿಲ್ಲಪ್ ಮಾಡಿದೆಲ್ಲ ಹಾಕಿದ್ದು ಕೂಡ ಟೇಸ್ಟ್ ಕೂಡ ಗಮ್ಮತ್ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ವಂದನ ಮ್ಯಾಮ್. ಸಹಜವಾಗಿರುವಂತಹ ಏನು ಸ್ಪೆಷಲ್ ಆಗಿ ಸಮೋಸ ಮತ್ತು ಕರ್ಜಿಕಾಯಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಗಮದಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಟ್ಕೊಂಡಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.